ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ IPL ಶುರುವಾಗಿ ತುಂಬಾ ದಿವಸ ಆಯಿತು, ಬಟ್ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ. IPL ಅಲ್ಲಿ ಒಂದು ಹೈ ವೋಲ್ಟೇಜ್ ಒಂದು ಮ್ಯಾಚ್ ಇವತ್ತು ನಡೆದಿತ್ತು. ಸಂಡೇ ಸೂಪರ್ ಸಂಡೇ ಆಗಿರೋದ್ರಿಂದ ಎರಡನೇ ಮ್ಯಾಚು MI ವರ್ಸಸ್ CSK ತಂಡಗಳ ನಡುವೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತು ವಾಂಖೆಡೆ ಸ್ಟೇಡಿಯಂನಲ್ಲಿ. ಸೊ ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ಟೀಮ್ ಆಬ್ವಿಯಸ್ಲಿ ಬೌಲಿಂಗನ್ನು ತಗೊಂಡು ಚೇಸ್ ಮಾಡ್ತೀವಿ ಅಂತ ಒಂದು ನಿರ್ಧಾರವನ್ನು ತಗೊಂಡು CSKನ ಮೊದಲು ಬ್ಯಾಟಿಂಗ್ ಮಾಡಿದ್ದು. ಸೊ CSK ಕಡೆ ಇವತ್ತು ಒಂದು ಚೇಂಜಸ್ನ ಮಾಡಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಬದಲು ಅಜಿಂಕ್ಯ ರಹಾನೆನ ಕಳಿಸಿ ಒಂದು ದಿನ ಸ್ಟಾರ್ಟ್ ಮಾಡಿದ್ರು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಅಜಿಂಕ್ಯ ರಹಾನೆ ಅವರು ಬೇಗನೆ ಔಟ್ ಆಗಿದ್ರು. ಇನ್ನು ರಚಿನ್ ರವೀಂದ್ರ ಬಗ್ಗೆ ಮಾತಾಡಿದರೆ ಏನೋ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನೋದು ಸಿಗ್ತಾನೇ ಇಲ್ಲ. ಸೊ ಋತುರಾಜ್ ಗಾಯಕ್ವಾಡ್ 1 ಡೌನ್ ಆಗಿ ಬಂದು ಕ್ಯಾಪ್ಟನ್ ಇನ್ನಿಂಗ್ಸ್ನ ಆಡಿದ್ರು. 68 ರನ್ನ ಹೊಡೆದು ನಾಯಕನ ಒಂದು ಆಟವನ್ನು ಆಡಿ CSKಗೆ ಒಂದು ಒಳ್ಳೆಯ ಅಡಿಪಾಯನ ಹಾಕ್ಕೊಟ್ರು. ಅದಾದಮೇಲೆ CSK ಬ್ಯಾಟಿಂಗ್ ಬೆನ್ನೆಲುಬು ಅಂತಲೇ ಆಗಿರುವಂಥ ಶಿವಮ್ ದೂಬೆ ಅವರು ಬಂದು ಸೊ ಎವ್ರಿ ಮ್ಯಾಚ್ ಹೊಡೆದಂಗೆ ಈ ಮ್ಯಾಚಲ್ಲಿ 66 ರನ್ನ ಹೊಡೆದಿರುವಂತಹದ್ದು. ಇದೆಲ್ಲ ಮ್ಯಾಟ್ರ್ ಆದರೆ ಲಾಸ್ಟ್ ಫೈನಲ್ ಓವರ್ನಲ್ಲಿ CSKಗೆ ಧೋನಿ ಬಂದು ಬ್ಯಾಟಿಂಗ್ ಆಡಿರುವಂತಹದ್ದು. 4 ಬಾಲಲ್ಲಿ 20 ರನ್ ಹೊಡೆದಿದ್ದು. 4 ಬಾಲಲ್ಲಿ 20 ರನ್ ಹೊಡೆದಿರೋದು ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಧೋನಿಯವರ ಬ್ಯಾಟಿಂಗೋಸ್ಕರ ತುಂಬ ಫ್ಯಾನ್ಸ್ ಕಾಯ್ತಾ ಇದ್ರು. ಮುಂಬೈಯಲ್ಲಿ ವಾಂಖೆಡೆ ಸ್ಟೇಡಿಯಂ ಆಗಿದ್ರು ಧೋನಿ ಧೋನಿ ಅಂತ ಒಂದು ಚಾಂಟಿಂಗ್ ಕಾಣಿಸ್ತಾ ಇರ್ಬೋದು. ಸೊ ಲಾಸ್ಟಲ್ಲಿ ಬಂದು 3 ಬಾಲ್ಗೆ 3 ಸಿಕ್ಸ್ ಹೊಡೆದು ಲಾಸ್ಟ್ ಬಾಲ್ಗೆ ಡಬಲ್ ಹೊಡೆದು 4 ಬಾಲ್ಗೆ 20 ರನ್ ಹೊಡೆದಿರೋದು. ಇನ್ನೊಂದು ವಿಶೇಷತೆ ಏನಂತಂದರೆ CSK ಗೆದ್ದಿರೋದು ಆ 20 ರನ್ನಿಂದನೇ. ಧೋನಿಯವರ ಹೊಡೆದಿರುವಂಥ ಒಂದು 20 ರನ್ಸಿಂದನೇ CSK ತಂಡ ಗೆದ್ದಿರೋದು. ಧೋನಿ ಬ್ಯಾಟಿಂಗ್ಗೆ ಬಂದಾಗ ಒಂದು ಸೌಂಡು ಆ ವಾಂಖೆಡೆ ಸ್ಟೇಡಿಯಮಲ್ಲಿ ಮ್ಯಾಚ್ ಆಡ್ತಾಯಿದ್ರು ಅಥವಾ ಚೆನ್ನೈಯಲ್ಲಿ ಮ್ಯಾಚ್ ಆಡ್ತಾ ಇದ್ದಾರೆ ಅಂತ ಒಂದು ಡೌಟ್ ಬಂದಿತ್ತು. ಯಾಕಂದರೆ ಆ ಥರ ಕ್ರೌಡ್ ಸೇರಿದ್ರು. ಆ ಕ್ರೌಡ್ಗೆ ಧೋನಿ ಅನ್ನೋ ಒಂದು ಚಾಂಟಿಂಗ್ ಮತ್ತು CSK ಅನ್ನೋ ಒಂದು ಚಾಂಟಿಂಗ್, ಅವ್ರು ನಡ್ಕೊಂಬರೋ ಸ್ಟೈಲ್ ಆಗಿರ್ಬೋದು, ಎಲ್ಲನೂ ಇದನ್ನು ನೋಡೋದಕ್ಕೋಸ್ಕರನೇ ಫ್ಯಾನ್ಸು ತುಂಬಾ ಜನ ಕಾಯ್ತಾ ಇದ್ರು. ಇನ್ನು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ವಿಚಾರ ಮಾತಾಡೋದಾದರೆ ರೋಹಿತ್ ಶರ್ಮಾ ಅವರ ಸೆಂಚುರಿ ಸೊ ಇವತ್ತಿನ ಒಂದು ಮ್ಯಾಚಲ್ಲಿ ಹೈಲೈಟು. ಒಂದು ಕಡೆ ಧೋನಿ ಬ್ಯಾಟಿಂಗು, ಇನ್ನೊಂದು ಕಡೆ ರೋಹಿತ್ ಶರ್ಮಾ ಬ್ಯಾಟಿಂಗು. ಇದನ್ನು ನೋಡೋಕ್ಕೋಸ್ಕರನೇ ಫ್ಯಾನ್ಸು ಸ್ಟೇಡಿಯಂಗೆ ಬಂದಿರುವಂತಹದ್ದು. ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಪವರ್ ಪ್ಲೇನಲ್ಲಿ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಒಳ್ಳೆ ಅಡಿಪಾಯನ ಹಾಕೊಂಡ್ರು. ಇಶಾಂತ್ ಶರ್ಮಾ 23ಗೆ ಔಟ್ ಆಗಿಬಿಟ್ರು. ಸೊ ಅದಾದಮೇಲೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದು. 105 ರನ್ ಹೊಡಿತಾರೆ. ಇದು ಒಂದು ಸ್ಪೆಷಲ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾಗೆ. IPLನಲ್ಲಿ ಇದು 2ನೇ ಸೆಂಚುರಿ ರೋಹಿತ್ ಶರ್ಮಾ, ಅಂದರೆ ಮುಂಬೈ ಇಂಡಿಯನ್ಸ್ ಪರವಾಗಿ 2ನೇ ಸೆಂಚುರಿ ಹೊಡೆದಿರೋಂತಹದ್ದು. ಸೊ ಇನ್ನು ತಿಲಕ್ ವರ್ಮಾ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 31 ರನ್ ಹೊಡೆದು ಔಟ್ ಆಗಬೇಕಾಗಿತ್ತು. ತಿಲಕ್ ವರ್ಮಾ ಮತ್ತು ರೋಹಿತ್ ಶರ್ಮಾ ಆಡ್ತಾ ಇರಬೇಕಾದ್ರೆ ಮುಂಬೈ ಇಂಡಿಯನ್ಸ್ ಒಂದು ಗೆಲ್ಲುವಂಥ ಹೋಪ್ಸ್ ಇತ್ತು. ಬಟ್ ಯಾವಾಗ ತಿಲಕ್ ವರ್ಮಾ ಔಟ್ ಆದರೂ ಅದಾದಮೇಲೆ ಡೌನ್ಫಾಲ್ ಅನ್ನೋದು ಸ್ಟಾರ್ಟ್ ಆಯಿತು. ತಿಲಕ್ ವರ್ಮಾ ಔಟ್ ಆಗಿದ್ದೆ ಮುಂಬೈ ಇಂಡಿಯನ್ಸ್ ಸೋಲೋದಕ್ಕೆ ಒಂದು ಮೇನ್ ಟರ್ನಿಂಗ್ ಪಾಯಿಂಟ್ ಅಂತಹದ್ದು. 15ನೇ ಓವರಲ್ಲಿ ಶಾರ್ದೂಲ್ ಠಾಕೂರ್ ಅವರು ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡ್ತಾರೆ. 4 ರನ್ ಕೊಡ್ತಾರೆ. ಅಲ್ಲಿಂದನೇ ಡೌನ್ಫಾಲ್ ಸ್ಟಾರ್ಟ್ ಆಗಿದ್ದು ಮುಂಬೈ ಇಂಡಿಯನ್ಸ್ಗೆ. ಇನ್ನು ಪತಿರಾನ ಬೌಲಿಂಗ್ ವಿಚಾರ ಮಾತಾಡೋದಾದರೆ 4 ವಿಕೆಟ್ ಗುರು, ಯಪ್ಪ, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಸೊ ಒಂಥರ ಮುಂಬೈ ಫೇವರ್ ಆಗಿ ಹೋಗ್ತಾ ಇರೋವಂಥ ಟೈಮಲ್ಲಿ ಪತಿರಾಣವನ್ನು ತಗೊಂಬಂದರು. ಫಸ್ಟ್ ವಿಕೆಟು ಇಶಾನ್ ಕಿಶನ್ ತೆಗೆದ್ರು. ಅದೇ ಓವರಲ್ಲಿ ಸೂರ್ಯಕುಮಾರ್ ವಿಕೆಟು, ಎಕ್ಸಲೆಂಟ್ ಕ್ಯಾಚ್ ಹಿಡಿದಿದ್ದು ಬೌಂಡ್ರಿ ಲೈನಲ್ಲಿ. ಆ್ಯಕ್ಚುಲಿ 6 ಅನ್ಕೊಂಬಿಟ್ಟಿದ್ರಿ, ಬಟ್ ಅದು 6 ಅಲ್ಲ, ಎಕ್ಸಲೆಂಟ್ ಕ್ಯಾಚ್ ಆಗಿತ್ತು. ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದಾಗ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಡೌನ್ಫಾಲ್ ಆಯಿತು. ಅದಾದಮೇಲೆ ತಿಲಕ್ ವರ್ಮಾ, ರೋಹಿತ್ ಶರ್ಮಾ ಹೇಳ್ದಂಗೆ ಒಳ್ಳೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾಯಿದ್ರು. ಮತ್ತೆ ಪತಿರಾಣ ಬಂದು ವಿಕೆಟ್ ತೆಗೆದು ಒಂದರ ಕಮ್ಬ್ಯಾಕ್ ಮಾಡಿರುವಂಥದ್ದು CSK. ಪತಿರಾಣ ಅವರ ಒಂದು ಬೌಲಿಂಗಿಂದಾನೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ ಪ್ಲೇಯರ್ನ ಸೂರ್ಯಕುಮಾರ್ನ ವಿಕೆಟ್ ತೆಗೆದ್ರು. ಅದಾದಮೇಲೆ ಟೋಟಲಿ 4 ವಿಕೆಟ್ ತೆಗೆದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡಿರೋದು ಪತಿರಾಣ. ಒಂದು ಕಡೆ ಪತಿರಾಣ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಆದರೆ ಇನ್ನೊಂದು ಕಡೆ ಧೋನಿಯವರ ಒಂದು
ಲಾಸ್ಟ್ಗೆ ಏನು ಕ್ಯಾಮಿಯೋ ಇದೆಯೋ ಆ ಕ್ಯಾಮಿಯೋಯಿಂದ CSK 20 ರನ್ಗಳ ಒಂದು ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಫೈನಲಿ ಮ್ಯಾಚ್ ಬಗ್ಗೆ ಇನ್ನೇನು ಹೇಳೋಣ, ರೋಹಿತ್ ಶರ್ಮಾ ಸೆಂಚುರಿ ಹೊಡೆದ್ರು ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ. ಬಟ್ ಒಳ್ಳೆ ಕ್ಯಾಮಿಯೋ ಹೊಡೆದ್ರು. ಎಲ್ಲ ಬ್ಯಾಟ್ಸ್ಮನ್ಗಳು ಔಟ್ ಆಗ್ತಾ ಇದ್ರೆ ರೋಹಿತ್ ಶರ್ಮಾ ಒಬ್ಬರೇ ನಿಂತ್ಕೊಂಡು 105 ರನ್ ಹೊಡೆದ್ರು. ಆ್ಯಕ್ಚುಲಿ ಫಿನಿಶ್ ಮಾಡ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ನೋಡಲಿಲ್ಲ. ಅದರಿಂದನೇ ಮುಂಬೈ ಇಂಡಿಯನ್ಸ್ ತಂಡ ಸೋಲಿತು. ಸೊ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಧೋನಿಯವರ ಒಂದು ಪರ್ಫಾರ್ಮೆನ್ಸ್ ಏನು 3 ಸಿಕ್ಸ್ ಹೊಡೆದ್ರು ಅದ್ರ ಬಗ್ಗೆ, ಮತ್ತು ರೋಹಿತ್ ಶರ್ಮಾ ಅವರ ಸೆಂಚುರಿ ಬಗ್ಗೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್.